ವಾರ್ತೆದ ವಿವರ. ಕೋಟಿ ಚೆನ್ನೈಯರು ಬಿರ್ವೇರೆ ಸಮಾಜಗೂ ಸ್ವಾಭಿಮಾನದ ಗುರ್ತು. ಆನಿದ ಕಾಲಡು ₹100 ನೋಟು ಪಾಪದಕ್ಕನ ಕೈಟಿತ್ತಂಡ ಅವು ಜನಾರ್ದನ ಪೂಜಾರಿ ಕೊಡ್ತನ ಒಂದು ಪನ್ಪು ನಡೆಮುಟ ಪೂಜಾರಿಯರು ಇಲ್ಲಡು ಸುದ್ದಿ ಆದಿತ್ಯರಂದು ವಿಧಾನ ಪರಿಷತ್ ಎದುರು ಪಕ್ಷದ ನಾಯಕರು ಕೋಟಾ ಶ್ರೀನಿವಾಸ ಪೂಜಾರಿ ಪಂತ್ಯರು. ಅಖಿಲ ಭಾರತ ಬಿರ್ವೇರೆ ಏಕೀಕರಣ ಸಮಿತಿದ ಬಿಲ್ಲವರ ಬೆಸುಗೆ ಕಾರ್ಯಕ್ರಮಟು ಆರು ಪಾತಿರಿಯರು. ಅಖಿಲ ಭಾರತ ಬಿರ್ವೇರೆ ಏಕೀಕರಣ ಸಮಿತಿ ಪಕ್ಕ ಪೊಂಜು ಘಟಕದ ಒಟ್ಟು ಸೇರಿಕೆ ಡಾಯ್ತಾರ ಕಂಕನಾಡಿ ಗರೋಡಿಡು ಸರ್ವಮಂಗಳಿ ಸಭಾಂಗಣುಡು ಬಿಲ್ಲವರ ಬೆಸುಗೆ ಕಾರ್ಯಕ್ರಮ ಅಟಣೆ ಆದಿತ್ತಂಡು. ಶೋಭಾ ಕೆ ಎತ್ಕೊಂಡರು ಅಖಿಲ ಭಾರತ ಬಿರ್ವೇರೆ ಏಕೀಕರಣ ಸಮಿತಿದ ಮರ್ಯಾದಿ ಗುರ್ಕಾರ್ಯರು ರವಿ ಪೂಜಾರಿ ಚಿಲಿಂಬಿ ಸುರೂತ ಪಾತ್ರ ಪಂಡ್ಯರು. ಸಮಿತಿದ ಗುರ್ಕಾರ್ಯ ಕೋಟಾ ಶ್ರೀನಿವಾಸ ಪೂಜಾರಿ, ಶಾಸಕರು ಉಮಾನಾಥ ಕೋಟ್ಯಾನ್, ಡಾ ಚಂದ್ರಶೇಖರ ಸೊರಕೆ, ಡಾ ಸಿ.ಕೆ. ಅಂಚನ್, ನಮ್ಮ ಕುಡ್ಲ ಸಂಸ್ಥೆದ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ, ಸುದೀಕ್ಷಾ ಸುವರ್ಣ ಸಮ್ಮಾನದ ಮರ್ಯಾದೆ ಪಡೆಯರು. ಬಿರ್ವೇರೆ ಸಮಾಜಗೂ ಸ್ವಾಭಿಮಾನದ ಗುರ್ತು. ಕೋಟಿ ಚೆನ್ನೈಯರು ಬೊಕ್ಕ ನಾರಾಯಣ ಗುರುಕ್ಲೆರ್ದು ಬಿರ್ವೇರೆ ಸಮಾಜ ನನ್ನಲಾತ್ ಗಟ್ಟಿಮುಟ್ಟು ಆವಡು ಬಿರ್ವೇರೆ ಸಮಾಜ ರಾಜ್ಯುಡು 21 ಒತ್ತು ಪುಂಡುಲಾದ್ ಉಂಡು ಸರ್ವೇರ್ನಲ ಸೇರ್ಸಾದ್ ಈಡಿಗೆರೆಂದು ಪನ್ಪೆರು. ಈ ಈಡಿಗ ಸಮಾಜ ಜಾತಿ ವ್ಯವಸ್ಥೆಡ್ ರಾಜ್ಯುಡು 4 5ನೇ ಸ್ಥಾನಡು ಉಂಡೊಂದು ಪಂಡೆರು. ದೇವರಾಜ ಅರಸರ್ನ ಭೂ ಸುಧಾರಣೆ ಕಾಯ್ದಿರ್ದು ಬಿರ್ವೇರೆ ಸಮಾಜ ಹೆಚ್ಚ ಲಾಭ ಪಡಿತಂಡು ಕೇಂದ್ರಡು ಪಣವು ಖಾತೆಡು ಜನಾರ್ದನ ಪೂಜಾರಿ ಮಂತ್ರಿ ಆದುಪ್ಪನಗ ಬಿರ್ವೇರೆ ಸಮಾಜದ ಮಲ್ಲಪುಲೆ ಚಲಾಂಡು ಆನಿದ ಕಾಲಡು ₹100 ನೋಟು ಪಾಪದಕ್ಲನ ಕೈಟಿತ್ತಂಡ ಅವೇನು ಜನಾರ್ದನ ಪೂಜಾರಿ ಕೊಡ್ತುನೆಂದು ಪನ್ಪಣಡೆ ಮುಟ್ಟ ಪೂಜಾರಿಯರು ಇಲ್ಲಿ ಸುದ್ದಿ ಆದಿತ್ಯರಂದು ಕೋಟಾ ಶ್ರೀನಿವಾಸ ಪೂಜಾರಿ ಪಂಡ್ಯರು. ಬಿಲ್ಲವನೊಬ್ಬನ ಕಟ್ಟ ಕಡೆಯ ಕಡು ಬಡವನೊಬ್ಬ ತನ್ನ ಕಾಲ ಮೇಲೆ ತಾನು ನಿಂತು ಬಿಲ್ಲವ ಕುಟುಂಬದ ಮಕ್ಕಳು ವಿದ್ಯಾವಂತರಾಗಿ ತಮ್ಮ ಬದುಕನ್ನು ತಾವು ರೂಪಿಸಿಕೊಳ್ಳುವ ಮಟ್ಟಿಗೆ ಬಿಲ್ಲವ ಸಂಘಟನೆ ವ್ಯವಸ್ಥಿತವಾಗಿ ಕೆಲಸ ಮಾಡಿದರೆ ನಮ್ಮ ಸಂಘಟನೆಗೆ ಒಂದು ಅರ್ಥ ಬರ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಅಂದ್ಕೊಂಡಿರೋದು ಹಾಗೆ. ಕಂಕನಾಡಿ ಗರೋಡಿ ಗುರ್ಕಾರ್ಯರು ಚಿತ್ತರಂಜನ್, ಬಿರ್ವೇರೆ ಏಕೀಕರಣ ಸಮಿತಿದ ತಾಪಕರು ಉದ್ಯಮಿ ರಮೇಶ್ ಕುಮಾರ್, ಊರ್ಮಿಳಾ ರಮೇಶ್ ಕುಮಾರ್, ಬಿರ್ವೇರೆ ಮಹಾಮಂಡಲದ ಒತ್ತು ಗುರ್ಕಾರ್ಯರು ಪೀತಾಂಬರ ಹೇರಾಜೆ, ಕರ್ನಾಟಕ ಧಾರ್ಮಿಕ ಪರಿಷತ್ ಸದಸ್ಯರು ಪದ್ಮನಾಭ ಕೋಟ್ಯಾನ್, ನಾರಾಯಣಗುರು ಯುವ ವೇದಿಕೆದ ಸಲಹಾ ನಿರ್ದೇಶಕರು ಎಂಎಸ್ ಕೋಟ್ಯಾನ್, ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಕೋಶಾಧಿಕಾರಿ ಆರ್ ಪದ್ಮರಾಜ್, ಯುವವಾಹಿನಿ ಕೇಂದ್ರ ಸಮಿತಿ ಗುರ್ಕಾರ್ಯರು ಜಯಂತ ನಡುಬೈಲ್ ಪಾಲ್ದೊಂಡಿರು. ದೀಪಕ್ ಕೋಟ್ಯಾನ್ ಸೊಲ್ಮೆ ಸಂದಾಯರು, ದಿನೇಶ್ ಸುವರ್ಣರಾಯಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು.